ಹುಯ್ಯೋ ಹುಯ್ಯೋ ಹುಯ್ಯೋಲೆ ಕೋಳಿಯನ್ನ ಮಾಡಾಲೆ ಕೋಳಿ ಬಜೆ ತಿನ್ನಲೆ ಕುದುರನ ಬಾಯಿಗೆ ತುಂಬೇಲೆ ಏರಿಯಾ ಏರಿಯಾ ಈಗ ಏರುದಲ್ಲ, ಈಗ ಇಳಿತಾ ಉಂಟು. ಈಗ ಇನ್ನು ಶುರು ಇಳಿಲಿಕ್ಕೆ ಎಂತ ಏರುವುದು ಏನು ಎಲ್ಲ ಇನ್ನು 3 ತಿಂಗಳು ಬೇಕಾದ ಹೊಸಾಕೊಳ್ಳಿ ಎಲ್ಲ ಇದ್ರ ಬಡದ್ರು ಈಗ ಅಲ್ಲ ಮರೈತಿ. ನೀನು ಬೇರೆ ಕೆಲಸ ಇಲ್ವ ಕೇಳು. ಒಂದ್ 4 ಜನ ಮಕ್ಕಳು ಇರ್ಲಿಕ್ಕಿಲ್ಲ, ಆ ಮಕ್ಕಳನ್ನೆಲ್ಲ ಒಟ್ಟು ಮಾಡ್ಕೊಳ್ಳೋದು ಶುರು ಮಾಡು. ಹುಯ್ಯೋ ಹುಯ್ಯೋ ಹುಯ್ಯಾಲೆ ಏನ್ ಹೋ ಪಾಪ ಮುಸ್ಕಾಕಿ ಮಲಗ್ತಿದ್ದು ಅವ್ರೊಂದು ಬೇಗ ಎಬ್ಸ್ಕೊಂಡು ಬಂದು ಯಾಕೆ ಉಪದ್ರ ಕೊಡ್ತಿದ್ದೆ ಮರೈತಿ. ಮತ್ತೆ ನಿನಗೀಗ ಒಳಗಿಂದ ಬೈತಾ ಇದ್ದಾರೆ ಅವ್ರೀಗ. ಅವಳು ಪಾಪದವಳು, ಅವಳು ನಾವು ಮಲ್ಕೊಂಡಿದ್ರೆ ಸುಮ್ಮನೆ ಇರ್ತಾಳೆ. ನೀನಾದ್ರೆ ಹಾಗಲ್ಲ, ನಿದ್ದೆ ಮಾಡ್ಲಿಕ್ಕೆ ಬಿಡುದಿಲ್ಲ. ಉಪದ್ರವೇ ಉಪದ್ರ. ನೀನು ಅಣ್ಣ ಸರಿ ಹೇಳು, ಅಪಾರ್ಥ ಆಗ್ತದೆ. ನಿದ್ದೆ ಮಾಡಿದ್ರೆ ಕರ್ಕೊಂಡು ಬರ್ತೇನೆ ನಮ್ಮಲ್ಲಿ. ನಿದ್ದೆ ಮಾಡ್ಲಿಕ್ಕೆ ಬಿಡುದಿಲ್ಲ, ನಿದ್ದೆ ಮಾಡಿದ್ರೆ ಎಬ್ಸ್ಕೊಂಡು ಕರ್ಕೊಂಡು ಬರುತ್ತೆ ಅಂತವನಿಗೆ ಬಹಳ ಬೇಸರ. ಸರಿ ಉಂಟವ ಹೇಳು. ಯಾಕೆ ಹೇಳು, ಅವ ಈ ಕ್ಷೇತ್ರಕ್ಕೆ ಬಂದದ್ದು ಅವನ ಹೊಟ್ಟೆ ಪಾಡಿಗಲ್ಲ, ನನ್ನ ಹೊಟ್ಟೆ ತುಂಬಿಸ್ಲಿಕ್ಕೆ ಅವ ಬಂದದ್ದು. ಹಾಗಾಗಿ ಪಾಪ ಬೇಸರ ಆಗ್ತಾ ಉಂಟು ಅವನಿಗೆ. ಹೌದಪ್ಪ, ನಾನು ಎಬ್ಬಿಸ್ಕೊಂಡು ಬಂದಾಗ ನಿನಗೆ ಬಹಳ ಬೇಸರ ಈಗ ಆಗಬಹುದು. ಆದ್ರೆ ಒಂದ್ ತಿಳ್ಕೊ, ಇದೇ ಕ್ಷೇತ್ರದಲ್ಲಿ ಇನ್ನು 10 ವರ್ಷ ನೀನಿದ್ರೆ ಆಗ ನಿನ್ನ ಅನುಭವಕ್ಕೆ ಬರ್ತದೆ. ಆವತ್ತು ನಾವು ಎಬ್ಬಿಸ್ಕೊಂಡು ಬಂದ್ರಿಂದ ನನಗೆ ಇವತ್ತಿಲ್ಲಿ ಅನ್ನ ಸಿಗ್ತಾ ಉಂಟು ಅಂತ. ಇದು ಯಾರ್ಯಾರ ಅನುಭವ ನಾನು ಹೇಳುವುದಲ್ಲ, ನನ್ನ ಸ್ವಂತ ಅನುಭವ ಹೇಳುದು. ನಿಜವಾಗಿ ನಿಮ್ದೆಲ್ಲ ಯೋಗ. ಈಗ ಯಾವ ರಗಳೆಯೂ ಇಲ್ಲ, ಜೋರ್ ಮಾಡೋರಿಲ್ಲ, ನೀರು ಹಾಕುವವರು ಇಲ್ಲ. ಆ ಕಾಲದಲ್ಲಿ ನೋಡ್ಬೇಕಿತ್ತು, ಅತಿರಥ ಮಹಾರಥರು ಮಲಗುದ ಸಾಯ್ಲಿ, ಕಣ್ಣು ಕೂರ್ಲಿಕ್ಕೂ ಅವಕಾಶ ಇಲ್ಲ. ಆ ಕಣ್ಣು ಕೂರಿದ ತಕ್ಷಣ ಒಂದ್ ತಮ್ಮಿಗೆ ನೀರು ಬಂತಂತ ಕೇಳಿ ಮುಖ ತೊಳಿಲಿಕ್ಕ ಅವರೇ ತೊಳಸ್ತಾರೆ. ಒರೆಸೋತಿಲ್ಲ, ಮುಖಕ್ಕೆ ಪಾಚ ಹಾಕೊಂಡು ಹೇಳುದುಂಟು. ಪಾಪಿ ಮಗ ನಿದ್ದೆ ಮಾಡುದ್ರೆ ಇಲ್ಲಿ ಯಾಕೆ ಬಂದ್ ಸತ್ಯ ನೀನು? ಮನೇಲಿ ಜಾಗಿರೋ ನಿನಗೆ 3 ಕಾಸ್ನವನೇ, ನಾಳೆ ಬೆಳಿಗ್ಗೆ ಪಿಡಿಗೆ ಕಟ್ಟೆ ಇದ್ದೇ ಹೇಳ್ತಿದ್ರು. ನಮಗ್ ಬಹಳ ಬೇಸರ ಆಗ್ತಿತ್ತು. ಇವ್ರೊಂದ್ ಯಾಕೆ ಉಪದ್ರ ಕೊಡ್ತಾರಪ್ಪ, ಯಾಕೆ ಹಿಂಸೆ ಕೊಡ್ತಾರಪ್ಪ ಅಂತ ಹೇಳಿ. ಅದ್ ಈಗ ಅನಿಸ್ತಾ ಉಂಟು. ಆವತ್ತವ್ರ ನೀರ್ ಹಾಕಿ ಇಲ್ಲಿ ಕಳಿಸ್ದೇ ಇದ್ರೆ ಇವತ್ ನಾನು ಈ ಮಠದಲ್ಲಿ ಬೆಳೆಯುವುದಿಲ್ಲ ಆಗಿತ್ತು ಏನು ಅಂತ. ಹಾಗಾಗಿ ಕೆಲವೆಲ್ಲ ನೆನಪಾಡ್ಕೊಳ್ಬೇಕಾಗ್ತದೆ. ಇರ್ಲಿ ಬಿಡು, ನಿನ್ ಬಗ್ಗೆ ಹೆಮ್ಮೆ ಆಗ್ತಾ ಉಂಟಮ್ಮ. ಹೀಗೆಲ್ಲ ಮಾಡ್ಬೇಕು. ಅವ್ ಮಕ್ಕಳು ಚುಕ್ಕಾಗ್ತಾರೆ, ಅವ್ರ ಗಮನ ಬೇರೆ ಕಡೆ ಹೋಗುದಿಲ್ಲ. ಅವ್ರಿಗೆ ಕೆಲಸ ಇದ್ದಿದ್ರೆ ಅವ್ರ ಗಮನವೇ ಬೇರೆ ಕಡೆ ಹೋಗ್ತದೆ. ಕೈ ಬಿಡಲು ತಿಕ್ತಾ ಇರ್ತಾರೆ, ಸೋತೆ ಇಲ್ಲ. ಕೆಲವರು ತಿಕ್ಕುದ್ ನೋಡ್ತೀಯ, ಕೆಲವರ ಮಾತಾಡೋದು ನೋಡ್ತೀಯ. ಎಂತ ಕರ್ಮೇನ ಕೈ ಕೈ ಹೇಳ್ಕೊಳ್ಳದೆ ಇವಪ್ಪ ಅದೇ ಮಾಡ್ತಪ್ಪ. ಅರ್ಥ ಆಗುದಿಲ್ಲ, ಅವನು ಎಂತ ಹೇಳ್ತ, ಅವ್ರು ಎಂತ ಗೊತ್ತಾಗಿ. ಹಾಗಾಗಿ ಇದೆಲ್ಲ ಮಾಡಿದ್ರೆ ಅದಕ್ಕೆ ಅವಕಾಶ ಇಲ್ಲ ಅಂತ ಚುರುಕಾಗ್ತಾರೆ. ಚುರುಕಾಕುವ ಇವಳೊಬ್ಬಳು ನೋಡ ಗೊತ್ತಾಗುದಿಲ್ವಾ? ಸುಪ್ಪಿ 7 ವರ್ಷಕ್ಕೆ ಇಷ್ಟ ಚುರುಕಿನಿಲ್ಲ ಅವಳು. ಈಗ ಏನು ಚುರುಕ ಯಪ್ಪ, ಬಹಳ ಚುರುಕಾಗಿದ್ದಾಳೆ ಅವಳು. ಯಾಕೆ ನಮ್ಮ ಇವಳು ಪಾಪ ಅವಳ ಜೀವ ಉಳಿಗೆ ಹೆಚ್ಚಾಗಿದೆ. ಆದ್ರೂ ಆ ಭಾರ ತಕೊಂಡವಳು ಕೆಲಸ ಮಾಡೋದು ನೋಡಿದ್ರೆ ಏನು ಹೌದಪ್ಪ, ಸೋತಿಲ್ಲ. ಯಾಕೆ ತಾನು ಕಲಿಬೇಕು, ತಾನು ಚುರುಕಾಗ್ಬೇಕು ಅಂತ. ಅವಳು ಯಾಕೆ ಅವನು ಚುರುಕಾಗಿದ್ದಾನೆ. ಅವನೆಂತದ್ದ ನಮ್ ಭೂಪ ಇಷ್ಟು ವರ್ಷ ಬಾಯಿಗೆ ಬೆಳ್ಳಾದ್ರೂ ಮಾತಾಡುದಿಲ್ಲ ಅವ. ಈ ವರ್ಷ ಮಾತಾಡ್ದ ಸ್ವಲ್ಪ ಅಲ್ಲ. ಮೊದಲೆಲ್ಲ ಮಾತೇ ಆಡುದಿಲ್ಲ, ಈಗ ಮಾತಾಡಿದ್ರೆ ಅರ್ಥವೇ ಆಗುದಿಲ್ಲ. ಎಂತ ಮಾತಾಡುದಿಲ್ಲ ಅಂದ್ರೆ ಅರ್ಥ ಆಗಿದ್ರೆ ಮಾತಾಡ್ತಾವ. ಹೌದಾ, ಮೇಲ್ಮಟ್ಟ ಶಬ್ದ ಹಾಗೆ ಹೇಳು. ಆಗ್ಲಿ, ಬಹಳ ಚುರುಕಾಗಿ ಸಂತೋಷ ಆಯ್ತು. ವಾಸುಕಿ, ನಾವೆಲ್ಲ ಜೊತೆಯಾಗಿ ಕುಣಿದಾಡಿದ್ದೇವೆ ಅಂತಾದ್ರೆ ಅದಕ್ಕೆ ಕಾರಣ ಯಾರು ಹೇಳು? ಹಿರಿಯವರಾದ ನಿನ್ನ ನಿರ್ದೇಶನ ಇರದೇ ಇರ್ತಿದ್ರೆ ಮಕ್ಕಳಾದ ನಾವು ಜೊತೆಯಾಗಿ ಕುಣಿಯುವುದಕ್ಕೆ ಸಾಧ್ಯ ಇತ್ತೇನು? ನಮ್ಗೆ ನಾಟ್ಯ ಹೇಳಿಕೊಟ್ಟ ಗುರುಗಳಲ್ವೇನೋ ನೀನು. ಗುರುಗಳು ನಮಸ್ಕಾರ. ನನಗೆ ಇದೊಂದು ಶಬ್ದ ಆಗಲಿ, ನನ್ನ ಗುರುಗಳಿಗೂ ಆಗುದಿಲ್ಲ ಈ ಶಬ್ದ. ಅವ್ರು ಹೋಗುವಾಗಲೇ ಹೇಳಿ ಹೋಗಿದ್ದಾರೆ. ಏನು ಅಮ್ಮ, ನಿನಗೆ ಯಾರಾದ್ರೂ ಗುರುಗಳೇ ಅಂತ ಹೇಳಿದ್ರೆ ಹಕ್ಕಿನ ಒಪ್ಪಬೇಡ ಅಂತ ಹೇಳಿದ್ರು. ಯಾಕೆ ಕೇಳಿದೆ, ಅದ್ರ ಹಿಂದೆ ಅರ್ಥ ಬೇರೆ ಉಂಟು.
ನೀವು ಮತ್ತೆ ಅವರು ಇಲ್ಲ ಅದು ಮಾತು ಹೇಳ್ತರು ಇಲ್ಲಿ ಬೇರೆ ಹೇಳ್ತರು ಅವರು. ಬಹುಶಃ ನಿಮ್ಮ ಗುರುಗಳಿಗೆ ಅನುಭವ ಆಗಿದ್ದಿರ್ಬೋದು. ನನ್ನ ಗುರುಗಳಿಗೆ ಅನುಭವ ಆಗದೆ ಯಾವ ಮಾತಾಡುವುದಿಲ್ಲ ಅವರು. ಮತ್ತೆ ಒಬ್ಬರೇ ಹೇಳಿದ್ರೆ ಅನುಭವ ಆಗುದಿಲ್ಲ, 4-6 ಜನ ಹೇಳ್ಬೇಕು. ಅವ್ರು ಓದುದಲ್ಲ ಅನುಭವ ಆಗಿ ಮಾಡುದವರು. ಹಾಗಾಗಿ ಅವರಿಗೆ ಆ ಅನುಭವ ಆಗಿದ್ರೆ ತಪ್ಪಲ್ಲ. ಆದ್ರೆ ನಾವು ನಿನಗೆ ಆ ರೀತಿ ಆಡುದಲ್ಲ, ನಾವು ತುಂಬ ಮನಸ್ಸಿನಿಂದಲೇ ನಿನಗೆ ಗುರುಗಳು ಅಂತ ಹೇಳುದು. ಯಾಕೆ ಗೊತ್ತಾ? ಯಾಕೆ ನಮ್ಮ ಈ ಕೂಟದಲ್ಲಿ ಈಗ ನಿನ್ನಷ್ಟು ಹಳೆಯ ತಲೆ ಯಾರಿದ್ದಾರೆ? ಇರುವುದ್ರಲ್ಲಿ ಹಳೆಯವ ನೀನೊಬ್ಬನೇ. ಅಂದ್ರೆ ಮೊದ್ಲಿಂದ ಇದ್ದವ ಅಂತ ಅರ್ಥ. ಅದು ಒಪ್ಪುವ, ಮೊದ್ಲಿಂದ ಇದ್ದದ್ದು ಹೌದು ನಾನು. ಆದ್ರೆ ಏನ್ ಪ್ರಯೋಜನ ಉಂಟು? ಏನು ಸಿಗುದ್ ಪೂರ್ತಿ ಇತ್ತೀಚೆಗೆ ಬಂದವರಿಗೆ ಆಯ್ತು ಬಿಟ್ರೆ ಮೊದ್ಲಿದ್ದವರಿಗೆ ಅಂತ ಅವ್ರು ಸಿಗುದ್ ನೋಡಿ ನಾವು ನೋಡ್ಕೊಂಡೆಲ್ಲ ಕೊಟ್ಟು ಹಾಗೆ ಹೇಳ್ಬೇಡುವ. ಕೊಡುವ ದೇವರು ಬಡವನಲ್ಲ, ಯಾವತ್ತಾದ್ರೂ ನಿನಗೆ ಕೊಟ್ಟೇ ಕೊಡ್ತಾನೆ. ಇಲ್ಲಪ್ಪ, ನನಗದ್ರ ಬಗ್ಗೆ ಬೇಸರ ಇಲ್ಲ. ದೇವರನ್ನು ಕಡಿಮೆ ಮಾಡಿದೆ ಅಂತ ಹೇಳುದಿಲ್ಲ, ಕಡಿಮೆ ಮಾಡುವುದಿಲ್ಲ, ವಿಶ್ವಾಸ ಉಂಟು. ಮತ್ತೆ ಯಾವುದೇ ಆಗ್ಲಿ ನಾವು ಬಯಸಿದಾಗ ಯಾವುದೂ ಸಿಗಬಾರ್ದು, ತಾತ್ಸಾರ ಆಗ್ತದೆ. ಅದಾಗಿ ಬರ್ಬೇಕು. ಅದಾಗಿ ಬರುವುದು ಯಾವಾಗ? ಇವರಿಗೆಲ್ಲ ಮನಸ್ಸಾದಾಗ ಅದಾಗಿಯೇ ಇಲ್ಲಿ ಬರ್ತದೆ. ಅಲ್ಲಿವರೆಗೆ ನಾವು ಕಾಯ್ಬೇಕು. ತಡವಾಗಿ ಬಂದದ್ದು ಶಾಶ್ವತ, ತಡವಾಗಿ ದೇವರ ದರ್ಶನ ಆಗ್ಬೇಕು, ಪುಣ್ಯ ಫಲ ಹೆಚ್ಚು ಅಂತ ಹೇಳಿದ್ದಾರೆ. ನಾನು ಆ ನಿರೀಕ್ಷೆಯಲ್ಲಿದ್ದವು. ಕೊನೆಗೆ ಎಲ್ಲ ಸಿಗಲಿ ಒಮ್ಮೆ ಅಂತ. ಹೌದು, ಒಂದು ನೆನಪಿಡಬೇಕು ನೀನು. ಇಲ್ಲಿರುವ ದೇವರುಗಳ ಪ್ರೀತಿ ವಿಶ್ವಾಸ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ನಿನ್ನ ಮೇಲೆ ಕಡಿಮೆ ಆಗುವುದೇ ಇಲ್ಲ. ಅದು ಶಾಶ್ವತ ಪ್ರೀತಿ ಇದ್ದೇ ಇರ್ತದೆ. ಇಲ್ಲಿವರೆಗೆ ಆಶೀರ್ವಾದ ಮಾಡಿದ್ದಾರೆ ಎಂಬಲ್ಲಿಗೆ ಇನ್ನು ಮುಂದೂ ಸಹ ಕೈ ಬಿಡುವುದಿಲ್ಲ ಹೇಳುವ ವಿಶ್ವಾಸ ಉಂಟು ನನಗೆ. ಇರಲಿ, ಆದ್ರೆ ಬೇಸರ ಆದ ಮತ್ತೇನಲ್ಲ. ಏನು ನಾಟ್ಯ ಮಾಡುವಾಗ ತಡೆದ ನಿಲ್ಲಿಸಿದೆಲ್ಲ ಹಾಳಾಗ್ಬೇಕಂತಲ್ಲಮ್ಮ, ಉದ್ದೇಶ ಬೇರೆ. ನಾನು ಅಂಗಡಿ ತಯಾರಲ್ಲಿದ್ನ ಅಷ್ಟೊತ್ತು ನಿಮ್ಮನೆ ಪಕ್ಕದ ಹುಡುಗ ಓಡ್ ಬಂದ. ಮೇಜಿನಿ 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 ಹೋಗ್ತಾ ಇದ್ದೆ. ಏನಪ್ಪ ಕೇಳಿದೆ. ಅವಳು ಬೇಕಿತ್ತು. ಬೇಕಾದ್ರೆ ಈ ಜಾತ್ರೆ ಬಿಡದೆ ಎಲ್ಲಿ ಹುಡುಕುದು ಮಾರ. ಯಾಕೆ ಹೇಳಿದೆ, ಎಂತದ್ದೇ ಆಗಲಿ ಮರ ಒಂದು ಉಪಕಾರ ಮಾಡಿ ಆದಷ್ಟು ಬೇಗ ಮನೆ ಬರ್ಲಿಕ್ಕೆ ಹೇಳಿ ಅಂತ ಹೇಳಿದ್ನಪ್ಪ. ಮನೆಯಲ್ಲಿದ್ದ ಅಪ್ಪಯ್ಯ ಒಬ್ಬರೇ, ವಯಸ್ಸಾಗಿದೆ, ಏನಾಯ್ತು ಭಯವಾಗುತ್ತಾ ಇದೆ. ನನಗೂ ಅನುಮಾನ ಆಗ್ತಾ ಉಂಟಮ್ಮ. ಅವ್ನು ಹೇಳುವಾಗ ಗಾಬರಿಯಲ್ಲಿ ಹೇಳ್ತಾ ಇದ್ದಾನೆ. ಯಾವುದಕ್ಕೊಂದು ಕೆಲಸ ಮಾಡುವ, ಎಲ್ಲವರು ಒಟ್ಟಾಗಿ ನಾವು ಅಲ್ಲಿಗೆ ಹೋಗುವ. ಒಬ್ಬರು